ಮಂಗಳೂರಿನಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ಮಂಗಳೂರು ಉತ್ತರ ವಲಯ ಅನುದಾನಿತ ಅನುದಾನ ರಹಿತ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಿಗೆ 2020-21ನೇ ಸಾಲಿನ ಕೇಂದ್ರ ಸರ್ಕಾರದ 75ನೇ ಸ್ವಾತಂತ್ರ್ಯೋತ್ಸವದ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಫಿಟ್ ಇಂಡಿಯಾ ಸಪ್ತಾಹದ ಒಂದು ದಿನದ ತರಬೇತಿ ಕಾರ್ಯಾಗಾರ ನಡೆಯಿತು. ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಪುಂಜಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇಂದ್ರ ಸರ್ಕಾರದ ಫಿಟ್ ಇಂಡಿಯಾ ಮಿಷನ್ ಕಾರ್ಯಕ್ರಮವು ಒಂದು ಮಹತ್ವದ ಕಾರ್ಯಕ್ರಮವಾಗಿದ್ದು, ಪ್ರತಿ ಶಾಲೆಯವರು ಮಾಸಿಕವಾರು ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಆಯೋಜಿಸುವಂತೆ ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ದರ್ಶನ್ ಹಬ್ಬು ನಾಯಕ ಫಿಟ್ ಇಂಡಿಯಾ ನೋಂದಣಿ ಹಾಗೂ ಇತರ ಕಾರ್ಯಕ್ರಮಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ನೀಡಿದರು. ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ರಾಜನ್ ಬಲ್ದೇವ್ ಹಾಗೂ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದ ಅಶ್ವಿನಿ ಶೆಣೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಒಂದು ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳನ್ನ ನಾವು ರೈಟ್ ಆಫ್ ಮಾಡಲಿಕ್ಕೆ ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳನ್ನ ಒಂದು ಅಭಿಯಾನವನ್ನ ಮಾನ್ಯ ಉಪನಿರ್ದೇಶಕರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಎಲ್ಲರಿಗೂ ತಲುಪಿದೆ ಅಂತೇಳಿ ಭಾವಿಸ್ತೇನೆ. ಇದು ಕೂಡ ಹಾಗೆ ದೈಹಿಕ ಶಿಕ್ಷಕರು ಇರುವಂತಹ ಶಾಲೆ ಮಾತ್ರ ಅಲ್ಲ, ಪ್ರತಿಯೊಂದು ಶಾಲೆಯಲ್ಲೂ ಕ್ರೀಡೋಪಕರಣಗಳು ಇದೆ, ಅದರ ಸ್ಟಾಕ್ ಬುಕ್ ಇದೆ. ಎಲ್ಲ ಮಕ್ಕಳಿಗೂ ನೀವು ಅದನ್ನು ಕೊಡ್ತಾ ಇದ್ದೀರಿ. ಏನು ಸ್ಟಾಕ್ ಬುಕ್ ಅಲ್ಲಿ ಇರುವಂತಹ ಹಾಳಾದಂಥ ವಸ್ತುಗಳನ್ನು ನೀವು ಹಾಗೆ ಎಲ್ಲ ಬೇರೆ ಬೇರೆ ವಿಜ್ಞಾನ ಉಪಕರಣ ಇರ್ಬೋದು, ಬೇರೆ ಬೇರೆ ಉಪಕರಣ ಎಲ್ಲ ಹಾಳಾದದ್ದಿದ್ರೆ ಅದನ್ನು ಕೂಡ ನೀವು ತೆಗಿಬಹುದು. ಯಾಕೆ ಹೇಳಿದ್ರೆ ನಮಗೆ ಪ್ರತಿ ವರ್ಷ ತೆಗಿಲಿಕ್ಕೆ BO ರವರಿಗೆ ಅವಕಾಶ ಇರುವುದು 5,000ಕ್ಕೆ. ಆದರೆ ಈ ಒಂದು ವರ್ಷದಲ್ಲಿ ಈ ಒಂದು ತಿಂಗಳನ್ನ ಅಭಿಯಾನ ಅಂತೇಳಿ ಮಾಡಿದ್ದಾರೆ. ನಿಮ್ಗೆ ಎಷ್ಟೋ ಸಾವಿರದ ಅನುಪಯುಕ್ತ ಕ್ರೀಡಾ ವಸ್ತುಗಳಿರಲಿ, ಅದನ್ನ ನೀವು ನಿಮ್ಮ ಸ್ಟಾಕ್ ಬುಕ್ಕಿಂದ ತೆಗಿಲಿಕ್ಕೆ ಅವಕಾಶ ಇದೆ. ಇಲಾಖೆಯ ನಿಯಮಾನುಸಾರ ಏನಿದೆ ಆಲ್ರೆಡಿ ನಮ್ಮ ರೊಸಾರಿಯದವ್ರು ಮಾಡಿದ್ದಾರೆ, ಗೂಳೂರಿನವ್ರು ಮಾಡಿದ್ದಾರೆ, ಹಾಗೆ ಇನ್ನು ಅನೇಕ ಶಾಲೆಯವರು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆ ಪ್ರಸ್ತಾವನೆಯ ಪ್ರಕಾರವಾಗಿ ನಾವು ಶಾಲೆಗೆ ಭೇಟಿ ಕೊಟ್ಟು ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳನ್ನು ಹೇಗೆ ತೆಗೆಯಬೇಕು ಎನ್ನುವಂಥದ್ದಾಗಿ ನಾವು ತಿಳಿಸ್ಕೊಡ್ತೇವೆ. ಮತ್ತು ನೀವು ಕಾಲ್ ಮಾಡಿದ್ರು ಕೂಡ ನಾವು ಹೇಳ್ತೇವೆ, ಅದನ್ನು ಇಲಾಖೆಯ ನಿಯಮಾನುಸಾರವಾಗಿ ತೆಗಿಬೇಕಾಗ್ತದೆ. ದಯವಿಟ್ಟು ದೈಹಿಕ ಶಿಕ್ಷಕರಿಲ್ಲದ ಶಾಲೆಯವರು ಕೂಡ ಈ ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳನ್ನು ತೆಗಿಬಹುದು. ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ ಮಂಗಳೂರು ಉತ್ತರದ ಉಪಾಧ್ಯಕ್ಷರಾದ KH ನಾಯಕ್, ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರದ ಅಧ್ಯಕ್ಷರಾದ ಶ್ರೀಮತಿ ಚೆಲುವಮ್ಮ, ಕ್ರೀಡಾ ಭರ್ತಿ ಅಧ್ಯಕ್ಷರಾದ ಕಾರ್ಯಪ್ಪ ರೈ, ದೈಹಿಕ ಶಿಕ್ಷಕರ ಸಂಘದ ಖಜಾಂಚಿ ಐರನ್ ಡಿ ಸಿಲ್ವಾ, ಶಿಕ್ಷಣ ಸಂಯೋಜಕರಾದ ವಿಶ್ವನಾಥ್, ಲಲಿತಾ ಕಲ್ಕೂರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಉತ್ತರ ವಲಯದ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರುಗಳು, CRPಗಳು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು, ಸಹ ಶಿಕ್ಷಕರು ಭಾಗವಹಿಸಿದ್ರು. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹರೀಶ್ ರೈ ವಂದಿಸಿದ್ರು. ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಆಶಾ ಸ್ವಾಗತಿಸಿದ್ರು. ಉಮೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.